ಸಮಸ್ತ ಯಕ್ಷ ಕಲಾ ಪ್ರೇಮಿಗಳಿಗೆ ಯಕ್ಷಗಾನ ನಾಟ್ಯ ಚಾನೆಲ್ಗೆ ಸ್ವಾಗತ. ಸುಪ್ರಸಿದ್ಧ ಭಾಗವತರಾದ ಪಟ್ಲ ಸತೀಶ್ ಶೆಟ್ಟರ ಸಾರಥ್ಯದಲ್ಲಿ ಶ್ರೀ ದೇವಳದ ಆಡಳಿತ ಮಂಡಳಿಯ ಮಾರ್ಗದರ್ಶನದಲ್ಲಿ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ನಾಗವಜ್ರ ಕ್ಷೇತ್ರ ಪಾವಂಜೆ ಮೇಳವು ಈ ಸಾಲಿನಿಂದ ತಿರುಗಾಟಕ್ಕೆ ಸಿದ್ಧವಾಗಿದೆ. ಮೊನ್ನೆ ವಿಜಯದಶಮಿಯ ಶುಭ ದಿನದಂದು ಮೇಳದ ಉದ್ಘಾಟನೆ ಜರುಗಿತು. ಕ್ಷೇತ್ರದ ಧರ್ಮದರ್ಶಿಗಳಾಗಿರುವಂಥ ಯಾಜಿ ನಿರಂಜನ್ ಭಟ್ ಇವರ ಅಮೃತ ಹಸ್ತದಲ್ಲಿ ದೀಪ ಪ್ರಜ್ವಲನೆಯೊಂದಿಗೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಈ ದಿನ ಈ ವೇದಿಕೆಯಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಸುಪ್ರಸಿದ್ಧ ಕಲಾವಿದರ ಸೇರ್ಪಡೆಯೊಂದಿಗೆ ಸುಸಜ್ಜಿತವಾಗಿ ಪಾವಂಜೆ ಮೇಳವು ತಿರುಗಾಟಕ್ಕೆ ಅಣಿಯಾಗಲು ಉದ್ಘಾಟನಾ ಸಮಾರಂಭ ವೇದಿಕೆಯಾಯಿತು. ಇವತ್ತು ವಿಜಯದಶಮಿಯ ದಿವಸ ಇಂತಹ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಸುಬ್ರಹ್ಮಣ್ಯನ ಪರಮ ಭಕ್ತರಾದ ಪಟ್ಲ ಶ್ರೀಯುತ ಸತೀಶ್ ಶೆಟ್ಟರ್ ಅವರ ಮೂಲಕ ಇದು ಮುಂದುವರಿಲಿಕ್ಕಿದೆ ಅನ್ನುವಂಥ ತುಂಬ ಸಂತೋಷದ ಸಂಗತಿ. ಅವರು ಮೊದಲಿನಿಂದಲೂ ಸುಬ್ರಹ್ಮಣ್ಯನ ಕುಲ ದೇವರಾಗಿ ಸ್ವೀಕರಿಸಿದಂಥವರು. ಅವರ ಊರಲ್ಲಿಯೂ ಸುಬ್ರಹ್ಮಣ್ಯನೇ. ಇಲ್ಲಿ ಬಂದ ಮೇಲೆ ಅಂತೂ ಅವರು ಪೂರ್ಣವಾಗಿ ಸುಬ್ರಹ್ಮಣ್ಯನಿಗೆ ಶರಣಾಗಿ ಅವನ ಅನುಗ್ರಹದಿಂದ ಇನ್ನಷ್ಟು ಏಳಿಗೆಯನ್ನು ಪಡೀತಾರೆ ಎಂಬುದನ್ನು ಅವರಿಗೆ ಅನುಭವಕ್ಕೆ ಬಂದಿದೆ. ಈಗಾಗಲೇ ಯಕ್ಷಗಾನ ಪೋಷಕರು ಬಹಳಷ್ಟು ಪ್ರದರ್ಶನಗಳನ್ನು ಮುಂಗಡವಾಗಿ ಕಾದಿರಿಸಿದ್ದಾರೆ ಎಂಬ ವದಂತಿಯೂ ಇದೆ. ಪಟ್ಲರ ಸಾರಥ್ಯ ಎಂದ ಮೇಲೆ ಅವರ ಸಮರ್ಥ ನಿರ್ದೇಶನವೂ ಮೇಳದ ಯಶಸ್ಸಿಗೆ ಕಾರಣವಾಗುತ್ತದೆ ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಏಕೆಂದರೆ ಈ ಮೊದಲೇ ಪಟ್ಲರು ಮೇಳವನ್ನ ತಂಡ ಪ್ರಯತ್ನದ ಮೂಲಕ ಯಕ್ಷಗಾನ ಅಭಿಮಾನಿಗಳ ಮನಗೆದ್ದದ್ದು ಈಗಾಗಲೇ ಎಲ್ಲರಿಗೂ ತಿಳಿದ ವಿಚಾರವೇ ಹೌದು. ಮೇಳದ ಉದ್ಘಾಟನೆಯೆಂದು ಮೇಳದ ಕಲಾವಿದರಿಂದ ಶಾಂಭವಿ ವಿಜಯ ಯಕ್ಷಗಾನವು ಪ್ರಸ್ತುತಿಗೊಂಡಿತು. ನೂತನ ಮೇಳದ ಕಲಾವಿದರೆಲ್ಲರೂ ಅನುಭವಿಗಳಾದ ಕಾರಣ ಪ್ರದರ್ಶನವು ಸುಂದರವಾಗಿ ಮೂಡಿಬಂತು. ಈ ಪ್ರಥಮ ಪ್ರದರ್ಶನದಲ್ಲಿ ನನ್ನ ಮನಸ್ಸನ್ನ ವಿಶೇಷವಾಗಿ ಆಕರ್ಷಿಸಿದ್ದು ಅಪರೂಪದ ದೇವೇಂದ್ರನ ಪರಂಪರೆಯ ತೆರೆ ಕಲಾಶ ಸಭಾ ಕಲಾಶ. ಇತ್ತೀಚೆಗೆ ಈ ತೆರೆ ಕಲಾಶ ಸಭಾ ಕಲಾಶ ಎಂಬ ಸುಂದರ ನಾಟ್ಯವು ಯಕ್ಷಗಾನದಲ್ಲಿ ಲುಪ್ತಗೊಂಡಿದೆ. ಇದಕ್ಕೆ ಕಾಲಮಿತಿಯ ಯಕ್ಷಗಾನ ಪ್ರದರ್ಶನ ಒಂದು ಕಾರಣವಿರಬಹುದಾದರೆ ವೃಥಾ ಕಾಲಹರಣ ಎಂಬ ಮನಸ್ಥಿತಿಯು ಇನ್ನೊಂದು ಕಾರಣ ಎನ್ನಬಹುದು. ಯಕ್ಷಗಾನದಲ್ಲಿ ಪಾಂಡವರ ಸಭಾ ಕ್ಲಾಸ್, ದೇವೇಂದ್ರನ ಸಭಾ ಕ್ಲಾಸ್, ಕಾರ್ತವೀರ್ಯನ ಒಡ್ಡೋಲಗ, ರಾಮ ಲಕ್ಷ್ಮಣರ ಒಡ್ಡೋಲಗ, ಶ್ರೀಕೃಷ್ಣನ ಒಡ್ಡೋಲಗ ಮೊದಲಾದವು ಪರಂಪರೆಯ ನಾಟ್ಯ ವಿಧಾನಗಳು. ಪೂರ್ವರಂಗದ ವೇಷಗಳ ನಾಟ್ಯವಾದ ನಂತರ ಭಾಗವತರು ಹಾಡುವ ಅಂಬುರುಹದಳ ನೇತ್ರೇ ಪದ್ಯದ ನಂತರ ಪ್ರದರ್ಶಿತವಾಗುವುದೇ ಈ ತೆರೆ ಕ್ಲಾಸ್ ಸಭಾ ಕ್ಲಾಸ್. ಈ ಸಭಾ ಕ್ಲಾಸ್ ಎಂಬುದು ಕೂಡ ಪೂರ್ವರಂಗದ ಒಂದು ನಾಟ್ಯವೇ ಹೌದು, ಅಥವಾ ಪೂರ್ವರಂಗ ಹಾಗೂ ಕಥಾ ಪ್ರಸಂಗದ ನಡುವಿನ ಕೊಂಡಿ ಎನ್ನಬಹುದು. ಆದ ಕಾರಣ ಸಭಾ ಕ್ಲಾಸ್ ಪ್ರಸಂಗದ ಪ್ರಾರಂಭದಲ್ಲಿ ಮಾತ್ರ ಪ್ರಸ್ತುತಪಡಿಸುವುದು, ಅದರಲ್ಲೂ ಪಾಂಡವರ ಹಾಗೂ ದೇವೇಂದ್ರನ ಒಡ್ಡೋಲಗಕ್ಕೆ ಮಾತ್ರ. ಸಭಾ ಕ್ಲಾಸ್ ನಂತರವೇ ಯಕ್ಷಗಾನದ ಕಥೆಯು ಪ್ರಾರಂಭವಾಗುವುದು. ಈ ತೆರೆ ಕ್ಲಾಸ್ ಸಭಾ ಕ್ಲಾಸ್ ಯಕ್ಷಗಾನಕ್ಕೆ ಬೇಕೇ ಬೇಕು ಎಂಬ ಕಾರಣಕ್ಕೆ ಹಿಂದಿನ ಕಾಲದಲ್ಲಿ ಯಾವುದೇ ಪ್ರಸಂಗ ಆಡಿಸುವುದಾದರೂ ಪಾಂಡವರ ಅಥವಾ ದೇವೇಂದ್ರನ ಒಡ್ಡೋಲೋಗದಿಂದಲೇ ಯಕ್ಷಗಾನ ಆರಂಭವಾಗುತ್ತಿತ್ತು. ಕಟೀಲು ಮೇಳದಲ್ಲಿಯೂ ಸಭಾ ಕ್ಲಾಸ್ ಈಗಲೂ ಪ್ರದರ್ಶಿತವಾಗುತ್ತದೆಯಾದರೂ ವರ್ಷವಿಡೀ ಶ್ರೀ ದೇವಿ ಮಹಾತ್ಮ ಪ್ರಸಂಗವೇ ಹೆಚ್ಚಾಗಿ ಪ್ರದರ್ಶನಗೊಳ್ಳುವುದು. ಈ ಪ್ರಸಂಗದಲ್ಲಿ ದೇವೇಂದ್ರನ ಪ್ರವೇಶವು ಪ್ರಸಂಗದ ನಡುಭಾಗದಲ್ಲಿ ಬರುವ ಕಾರಣ ಸಭಾ ಕ್ಲಾಸ್ಗೆ ಅವಕಾಶ ಇಲ್ಲವಾಗಿದೆ. ಧರ್ಮಸ್ಥಳ ಮೇಳದಲ್ಲಿ ಈಗಲೂ ಪ್ರಚಲಿತದಲ್ಲಿದೆ. ಮೊನ್ನೆಯ ಪಾವಂಜೆ ಮೇಳದವರ ಶಾಂಭವಿ ವಿಜಯ ಪ್ರದರ್ಶನದಲ್ಲಿ ಈ ಪರಂಪರೆಯ ಸಭಾ ಕ್ಲಾಸ್ ನೋಡಿ ತುಂಬಾ ಆನಂದವಾಯಿತು.
ನಾನು ಹಿಂದೊಮ್ಮೆ ಸುಮಾರು 30 ವರ್ಷಗಳ ಹಿಂದೆ ಸುಪ್ರಸಿದ್ಧ ಭಾಗವತರಾದ ದಿವಂಗತ ದಾಮೋದರ ಮಂಡೆಚ್ಚರು ನಿಧನರಾಗುವ 1-2 ತಿಂಗಳ ಮೊದಲು ಮಂಗಳೂರಿನ ಪುರಭವನದಲ್ಲಿ ಮಂಡೆಚ್ಚರ ಭಾಗವತಿಕೆಯಲ್ಲಿ ದಿವಂಗತ ಎಂ.ಪಿ. ಕಟ್ಟೆ ರಾಮಯ್ಯರಯ್ಯವರು ದೇವೇಂದ್ರನ ಪಾತ್ರದಲ್ಲಿ ಇತರ ಕಲಾವಿದರ ಸಭಾ ಕ್ಲಾಸ್ ನೋಡಿದ್ದೆ. ಆಗ ಕರಪತ್ರದಲ್ಲಿ ಸಭಾ ಕ್ಲಾಸ್ ನೋಡಲು ಮರೆಯದಿರಿ ಎಂಬ ವಿಶೇಷ ಆಕರ್ಷಣೆಯ ಜಾಹೀರಾತು ಇತ್ತು. ಅಂದಿನ ಮಂಡೆಚ್ಚರ ಭಾಗವತಿಕೆಯಲ್ಲಿ ಎಂ.ಪಿ. ಕಟ್ಟೆ ಬಳಗದವರಿಂದ ಪ್ರಸ್ತುತಗೊಂಡ ದೇವೇಂದ್ರನ ಸಭಾ ಕ್ಲಾಸ್ ಯಾವತ್ತಿಗೂ ಮರೆಯಲಾಗದ ಪ್ರಸ್ತುತಿಯಾಗಿತ್ತು. ಎಂ.ಪಿ. ಕಟ್ಟೆ ಅವರ ದೇವೇಂದ್ರನ ಸಭಾ ಕ್ಲಾಸ್ ಅಂದಿನ ಕಾಲದಲ್ಲಿ ತುಂಬಾ ಪ್ರಸಿದ್ಧವಾಗಿತ್ತು. ನಂತರದಲ್ಲೂ ನಾನು ಸುಮಾರು ಬಾರಿ ಸಭಾ ಕ್ಲಾಸ್ ನೋಡಿದ್ದರೂ ಅಂದಿನ ಮಟ್ಟದ್ದಾಗಿರಲಿಲ್ಲ. ಆದರೆ ಮೊನ್ನೆಯ ಪಾವಂಜಿ ಮೇಳದಲ್ಲಿ ಪ್ರಫುಲ್ಲಚಂದ್ರ ನೆಲ್ಯಾಡಿಯವರ ಭಾಗವತಿಕೆಯಲ್ಲಿ ಸುಪ್ರಸಿದ್ಧ ಯಕ್ಷಗುರುಗಳು ಎನಿಸಿದ ರಾಕೇಶ್ ರಾಯ್ ಅಡ್ಕರ ನಿರ್ದೇಶನದಲ್ಲಿ ದೇವೇಂದ್ರನ ಸಭಾ ಕ್ಲಾಸ್ ಅತ್ಯಂತ ಉತ್ಕೃಷ್ಟವಾಗಿ ಪ್ರದರ್ಶನಗೊಂಡಿತು. ರಾಕೇಶ್ ರಾಯ್ ಅವರೇ ದೇವೇಂದ್ರನ ಪಾತ್ರದಲ್ಲಿದ್ದರೆ, ದೇವತೆಗಳ ಪಾತ್ರದಲ್ಲಿ ಹರಿರಾಜ್ ಶೆಟ್ಟಿಗಾರ್, ಯೋಗೀಶ್ ಕಡಬ, ಭುವನ್, ಮಧುರಾಜ್, ರೋಹಿತ್ ಮಳಲಿ, ದಿವಾಕರ್ ಕಾಣಿಯೂರು ಹಾಗೂ ಲಕ್ಷ್ಮಣ ಉತ್ತಮ ಪ್ರಸ್ತುತಿಯೊಂದಿಗೆ ಮನರಂಜಿಸಿದರು. ಓ ದೇವ ದೇವರ ದೇವ ಪದ್ಯದೊಂದಿಗೆ ತೆರೆ ಕ್ಲಾಸ್ ಆರಂಭವಾಗಿ ನಂತರದ 4 ಚರಣಗಳಿಗೂ ತೆರೆಯಲ್ಲಿ ಅರ್ಧ ತೆರೆಯಲ್ಲಿ ಕುಣಿಯುವುದು ಸಂಪ್ರದಾಯ. ಅಂತೆಯೇ ರಾಕೇಶ್ ರೈ ಅವರ ತಂಡದ ಎಲ್ಲಾ ಕಲಾವಿದರು ಇದನ್ನು ಚೆನ್ನಾಗಿ ಅಭಿವ್ಯಕ್ತಿಪಡಿಸಿದರು. ಇಲ್ಲಿ ಮೆಚ್ಚಬೇಕಾದ ಅಂಶವೆಂದರೆ ಎಲ್ಲಾ ಕಲಾವಿದರ ಆಂಗಿಕ ಅಭಿನಯ, ಹೆಜ್ಜೆಗಾರಿಕೆ, ಕೈ ಚಲನೆ, ಕಣ್ಣ ನೋಟ ಎಲ್ಲದರಲ್ಲೂ ಏಕತಾನತೆ ಇತ್ತು. ಕಲಾವಿದರಿಂದ ಪೂರ್ವ ತಯಾರಿ ಇಲ್ಲದಿದ್ದಲ್ಲಿ ಈ ರೀತಿಯ ನಾಟ್ಯ ನೀಡಲು ಸಾಧ್ಯವಿಲ್ಲ. ಇಲ್ಲಿ ಅಡ್ಕರ್ ಅವರ ನಿರ್ದೇಶನ ಎದ್ದು ಕಂಡಿತು. ನಂತರದ ಪ್ರವೇಶ. ಇಲ್ಲಿ ದೇವತೆಗಳಾಗಿ 7 ಮಂದಿ ಕಲಾವಿದರಿದ್ದರು. ಬಹುಶಃ ಅಷ್ಟ ದಿಕ್ಪಾಲಕರು ಎಂಬ ಕಲ್ಪನೆ ಅಡ್ಕರ್ ಅವರದ್ದಿರಬಹುದು. ಆದ ಕಾರಣ ಇಬ್ಬಿಬ್ಬರು ದೇವತೆಗಳನ್ನ ರಂಗಸ್ಥಳದ ಬಲ ಎಡಬದಿಯಿಂದ ಏಕಕಾಲದಲ್ಲಿ ಪ್ರವೇಶ ನೀಡಿದ್ದರು. ಈ ಏಕಕಾಲದ ಪ್ರವೇಶದಲ್ಲಿ ಇಬ್ಬರು ಕಲಾವಿದರ ನಾಟ್ಯವು ಒಂದೇ ರೀತಿಯಲ್ಲಿ ಇದ್ದುದು ಗಮನಾರ್ಹ. ಕೈಚಲನೆ, ಪದಹೆಜ್ಜೆ, ಆಂಗಿಕ ಅಭಿನಯ ಎಲ್ಲದರಲ್ಲೂ ಒಂದೇ ರೀತಿಯ ಅಭಿವ್ಯಕ್ತಿ ಇತ್ತು. 6 ದೇವತೆಗಳ 3 ಬಾರಿಯ ಏಕಕಾಲದ ಪ್ರವೇಶಕ್ಕೂ ವಿಭಿನ್ನವಾದ ನಾಟ್ಯ ಶೈಲಿ.
ದೇವತೆಗೆ ಮಾತ್ರ ಒಬ್ಬರಿಗೆ ಪ್ರವೇಶ ನೀಡಿದ ಕಾರಣ ಪ್ರವೇಶದ ವಿಶೇಷ ನಾಟ್ಯದ ಪ್ರಸ್ತುತಿಯೂ ಕಂಡುಬಂದಿತು. ಕೊನೆಯಲ್ಲಿ ದೇವೇಂದ್ರನ ಪ್ರವೇಶ. ರಾಕೇಶ್ ಅಡ್ಕರು ಪರಂಪರೆಯ ನಿಧಾನಗತಿಯ ಪ್ರವೇಶ ಕೊಟ್ಟು ಸಭಾ ವಂದನೆ 4 ಸುತ್ತಿನ ದಿಗಿಣ ಮಾಡಿ ರಂಜಿಸಿದರು. ಇಲ್ಲಿ ನಾಟ್ಯವು ನಿಧಾನಗತಿಯದ್ದಾದ ಕಾರಣ ಪ್ರೇಕ್ಷಕರ ಮನಗೆದ್ದಿತ್ತು. ನಂತರದಲ್ಲಿ ಭಾಗವತರು ಕುಂದರದನ ಆ ನಂದ ಶರದಿಯ 2 ಚರಣಗಳನ್ನು ಹಾಡಿದರು. ಈ ಭಾಗವೇ ಸಭಾ ಕ್ಲಾಸ್. ಈ ಪದ್ಯದಲ್ಲಿ ಪರಂಪರೆಯ ಬಾಯಿತಾಳ ತಿತ್ತಿತ್ತೈ ತೈತ ತಕತ ಎಲ್ಲವನ್ನ ಅಳವಡಿಸಿ ಚೆನ್ನಾಗಿ ಹಾಡಿದರು. ಬಾಯಿತಾಳಕ್ಕೆ ಮೊದಲು ದೇವೇಂದ್ರ ಕುಣಿದು ನಂತರ 1 ಸಾಲಿನ ದೇವತೆಗಳ ನಾಟ್ಯ, ಅದನ್ನು ದೇವೇಂದ್ರ ವೀಕ್ಷಿಸುವುದು. ನಂತರದಲ್ಲಿ 2ನೇ ಸಾಲಿನ ದೇವತೆಗಳು ನಾಟ್ಯ ಮಾಡುವಾಗ ದೇವೇಂದ್ರ ವೀಕ್ಷಿಸುವುದು. ಕೊನೆಗೆ ಎಲ್ಲರ ನಾಟ್ಯ ಚೆನ್ನಾಗಿ ಮೂಡಿಬಂತು. ಈ ತೆರೆ ಕ್ಲಾಸ್ ಸಭಾ ಕ್ಲಾಸ್ ಕುಣಿತವು ಸುಮಾರು 20 ನಿಮಿಷಗಳಷ್ಟು ಕಾಲ ನಡೆದರೂ ಇನ್ನಷ್ಟು ಇದ್ದರೂ ಒಳ್ಳೆಯದಿತ್ತು ಎಂಬಂತೆ ಮನಸ್ಸನ್ನ ಆಕರ್ಷಿಸುವಲ್ಲಿ ಸಫಲವಾಯಿತು. ಸಭಾ ಕ್ಲಾಸ್ ಕುಣಿತದ ಯಶಸ್ಸಿಗೆ ಮುಖ್ಯವಾಗಿ ಕಾರಣರಾಗುವುದು ಹಿಮ್ಮೇಳದ ಕಲಾವಿದರು ಎಂಬುದು ಸತ್ಯ. ವಿವಿಧ ತಾಳ, ಬಾಯಿ ತಾಳ, ರಂಗದ ನಡೆ ಎಲ್ಲವೂ ಹಿಮ್ಮೇಳ ಕಲಾವಿದರ ಸಾಂಗತ್ಯದಲ್ಲಿ ಮಾತ್ರ ಸಾಧ್ಯ. ಭಾಗವತಿಕೆಯಲ್ಲಿ ಪ್ರಫುಲ್ಲಚಂದ್ರ ನೆಲ್ಯಾಡಿಯವರು ಪರಂಪರೆಯ ಶೈಲಿಯಲ್ಲಿ ಹಾಡಿದ್ದು ಮೆಚ್ಚುಗೆ ಗಳಿಸಿತು. ಚೆಂಡೆ ವಾದಕರಾಗಿ ಸುಪ್ರಸಿದ್ಧ ಗುರುಗಳಾದ ಪದ್ಮನಾಭ ಉಪಾಧ್ಯಾಯ ಉಜ್ರೆ, ಮದ್ದಳೆ ವಾದಕರಾಗಿ ಬೊಳಿಂಚಡ್ಕ ಗುರುಪ್ರಸಾದರ ಆದಿತಾಳ, ಏಕತಾಳಗಳ ಘಾತವನ್ನೊಳಗೊಂಡ ನಿರ್ವಹಣೆಯು ಮೆಚ್ಚುಗೆ ಗಳಿಸಿತು. ಮುಮ್ಮೇಳ ಹಿಮ್ಮೇಳ ಕಲಾವಿದರ ಸಾಂಘಿಕ ಪ್ರಯತ್ನವು ಒಟ್ಟೊಂದಕ್ಕೆ ಕಾರಣವಾಯಿತು. ವಿನೂತನ ಪಾವಂಜೆ ಮೇಳವು ಪರಂಪರೆಯ ಹಾದಿಯಲ್ಲಿ ನಡೆಯುವ ಸ್ಪಷ್ಟ ಸಂದೇಶ ನೀಡುವಲ್ಲಿ ಈ ಸಭಾ ಕ್ಲಾಸ್ ಮುನ್ಸೂಚನೆ ನೀಡಿದೆ ಎನ್ನಬಹುದು.
ಪಾವಂಜಿ ಮೇಳಕ್ಕೆ ಶುಭವನ್ನ ಕೋರುತ್ತೇನೆ. ಎಂ ಶಾಂತಾರಾಮ್ ಕುಡ್ವ, ಮೂಡಬಿದಿರೆ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನಂ ಗೆಲ್ಗೆ.